ಮಕ್ಕಳು ಆಟವಾಡುವಾಗ ಮನೆಯವರು ಎಷ್ಟು ಜಾಗ್ರತೆ ವಹಿಸಿದರೂ ಸಾಲದು. ಅಲ್ಲದೆ ಇತ್ತೀಚೆಗೆ ವಿಷಸರ್ಪಗಳ ಓಡಾಟ ಜನವಸತಿ ಪ್ರದೇಶಗಳಲ್ಲಿ ಹೆಚ್ಚು. ಹಾಗಾಗಿ ಎಚ್ಚರ ತಪ್ಪಿದರೆ ಅಪಾಯ ಹೆಚ್ಚು. ಇಲ್ಲಿ ಆಗಿದ್ದು ಅದೇ. 1 ವರ್ಷದ ಮಗು ಆಟವಾಡುತ್ತಿದ್ದ ವೇಳೆ 2 ಅಡಿ ಉದ್ದದ ನಾಗರ ಹಾವು ಮೆಲ್ಲನೆ ಮನೆಯೊಳಗೆ ಎಂಟ್ರಿ ಕೊಟ್ಟಿದೆ. ಮಗು ಆಟವಾಡುತ್ತಿದ್ದಂತೆ ಸಾಗಿ ಬಂದ ಹಾವನ್ನ ಆಟಿಕೆ ಎಂದು ತಿಳಿದು ಕೈಯಲ್ಲಿ ಹಿಡಿದು ಕಚ್ಚಿದೆ. ಮಗು ಕಚ್ಚಿದ ಬೆನ್ನಲ್ಲೇ ಹಾವು ಜೀವ ಭಯದಿಂದ ವೇಗವಾಗಿ ಸಾಗಿದೆ. ಇತ್ತ ಮಗು ಅಸ್ವಸ್ಥಗೊಂಡಿದೆ. ಹೀಗಾಗಿ ಮಗುವನ್ನ ಆಸ್ಪತ್ರೆಗೆ ಮನೆಯವರು ದಾಖಲಿಸಿದ್ದಾರೆ. ಇದೀಗ ಮಗು ಚೇತರಿಸಿಕೊಂಡಿದ್ರೆ ಮಗು ಕಚ್ಚಿದ ವಿಷಸರ್ಪ ಸತ್ತಿದೆ. ಈ ಘಟನೆ ನಡೆದಿರೋದು ಬಿಹಾರದ ಬಿಟ್ಟಿಯಾ ಜಿಲ್ಲೆಯಲ್ಲಿ. 1 ವರ್ಷದ ಮಗು ಗೋವಿಂದ ಸದ್ಯ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಿದೆ. ಇನ್ನು ಸತ್ತ ಹಾವಿನ ಮೇಲೆ ಮಗುವಿನ ಹಲ್ಲಿನ ಗುರುತು ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ.